ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಭಿನ್ನವಾದ ಕಥಾ ಹಂದರದ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಉತ್ತಮ ಚಿತ್ರಕಥೆ, ನಿರ್ದೇಶನ ಹಾಗೂ ಛಾಯಾಗ್ರಹಣದಂತೆ ಸಿನಿಮಾದಲ್ಲಿ ಉತ್ತಮ ಸಂಗೀತ ಇದ್ದಾಗಲೇ ಅದು ಯಶಸ್ವಿ ಚಿತ್ರವಾಗಿ ಮೂಡಿಬರುತ್ತದೆ ಎಂದು ಕನ್ನಡದ ಖ್ಯಾತ ಗಾಯಕಿ ಬಿಕೆ ಸುಮಿತ್ರಾ ಹೇಳಿದರು. ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾ ಕತ್ತಲೆ ಕೋಣೆ ಚಿತ್ರದ ಧ್ವನಿಸಾಂದ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕತ್ತಲೆ ಕೋಣೆ ಚಲನಚಿತ್ರದ ಹಾಡಿನ ಸಾಹಿತ್ಯ ಹಾಗೂ ಸಂಗೀತ ಮನಮುಟ್ಟುವಂತಿದ್ದು ಜನರ ಮನಸ್ಸನ್ನು ತಟ್ಟಲಿದೆ. ಸಂಗೀತದೊಂದಿಗೆ ಚಿತ್ರವೂ ಯಶಸ್ಸು ಕಾಣಲಿದೆ ಎಂದರು. ಮಲೆನಾಡಿನ ಮಡಿಲಲ್ಲಿರುವ ಶಿವಮೊಗ್ಗದಲ್ಲಿ ಯಾವುದಾದರೂ ಕಾರ್ಯಕ್ರಮ ಯಶಸ್ವಿಗೊಂಡರೆ ಅದು ಇಡೀ ರಾಜ್ಯದಲ್ಲೇ ಯಶಸ್ವಿಯಾಗುತ್ತದೆ ಎಂದು ನಿರ್ಧರಿಸಿ ಬಿಡಬಹುದು. ಇಲ್ಲಿನ ಜನರ ಕಲಾಸಕ್ತಿ ಅಂತಹದ್ದು ಎಂದ ಅವರು, ಕತ್ತಲೆ ಕೋಣೆ ಚಿತ್ರದ ಧ್ವನಿಸಾಂದ್ರಿಕೆ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಗೊಂಡಿದೆ, ಚಿತ್ರವೂ ಯಶಸ್ವಿಯಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದು ಕನ್ನಡದ ಖ್ಯಾತ ಗಾಯಕಿ ಬಿಕೆ ಸುಮಿತ್ರಾ ಹೇಳಿದರು. ಬಿಡುಗಡೆ ಸಮಾರಂಭ ಇವತ್ತು ಏರ್ಪಾಡು ಮಾಡಿದ್ದಾರೆ. ಅವರ ಚಲನಚಿತ್ರ ಚೆನ್ನಾಗಿ ಓಡಿ 100 ದಿನ ಓಡಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಎಲ್ಲ ಹೊಸವ್ರನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ನಾನು. ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಖ್ಯಾತ ನಿರ್ದೇಶಕ ಸಿಂಪಲ್ ಸುನಿ ಚಿತ್ರದ ಟ್ರೇಲರ್ ಬಿಡುಗಡೆಗೊಳಿಸಿದರು. ಗಾಯಕ ಮೆಹಬೂಬ್ ಸಾಬ್, ಚಿತ್ರದ ನಿರ್ಮಾಪಕರಾದ ಪುರುಷೋತ್ತಮ ಅಮೀನ್, ಡಾಕ್ಟರ್ ಜಯಲಕ್ಷ್ಮಿ, ಸಹ ನಿರ್ಮಾಪಕರಾದ ಶ್ರೀನಿವಾಸ ಮೂರ್ತಿ ಶಿವಮೊಗ್ಗ, ಕಾರ್ಯಕಾರಿ ನಿರ್ಮಾಪಕ ರಾಘವೇಂದ್ರ ಎ ಶೆಟ್ಟಿ, ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ, ಮಂಜುನಾಥ ಸಾಲ್ಯಾನ್, ನಟಿ ಹೇನಿಕಾ ರಾವ್, ಸಹ ನಿರ್ದೇಶಕ ಜೀತ್ ಜೋಸೆಫ್, ಖ್ಯಾತ ಛಾಯಾಚಿತ್ರಗಾರ ಆರ್.ಕೆ. ಮಂಗಳೂರು, ನಟರಾದ ಅಶ್ವಥ್ ಆಚಾರ್ಯ, ಸುನಿಲ್ ಉಪ್ಪುಂದ, ಉಷಾ ಸಂದೇಶ್ ಶೆಟ್ಟಿ ಹಾಗೂ ಕತ್ತಲೆ ಕೋಣೆ ಚಿತ್ರತಂಡದ ನಟರು, ತಂತ್ರಜ್ಞರು ಆಡಿಯೋ ಬಿಡುಗಡೆ ವೇಳೆ ಉಪಸ್ಥಿತರಿದ್ದರು. ಕತ್ತಲೆ ಕೋಣೆ ಚಿತ್ರದ ನಟ ನಿರ್ದೇಶಕ ಸಂದೇಶ್ ಶೆಟ್ಟಿ ಅಜ್ರಿ ಪ್ರಾಸ್ತಾವಿಕ ಮಾತನಾಡಿ, 7 ವರ್ಷದ ಕನಸು ನನಸಾಗುವ ದಿನ ಬಂದಿದೆ. ನೈಜ ಘಟನೆಯಾಧಾರಿತ ಕಥೆಯನ್ನು ಚಿತ್ರಕಥೆಯನ್ನಾಗಿಸಿಕೊಂಡು ಕತ್ತಲೆ ಕೋಣೆ ಸಿನಿಮಾ ನಿರ್ಮಾಣಗೊಳ್ಳುತ್ತಿದೆ. ವಿಭಿನ್ನ ಸ್ಕ್ರೀನ್ ಪ್ಲೇ ಮೂಲಕ ಚಿತ್ರ ಸಾಗುತ್ತದೆ. ಚಿತ್ರದಲ್ಲಿ 4 ಹಾಡುಗಳಿದ್ದು ಎಲ್ಲವೂ ಭಿನ್ನವಾಗಿ ಮೂಡಿಬಂದಿದೆ. ಏಪ್ರಿಲ್ನಲ್ಲಿ ಚಿತ್ರ ಬಿಡುಗಡೆಗೆ ತಯಾರಿ ನಡೆದಿದೆ ಎಂದರು. ನನ್ನ 7 ವರ್ಷದ ಕನಸು ಕತ್ತಲೆ ಕೋಣೆ. ಸಂದೇಶ್ ಶೆಟ್ಟಿ ಆಜ್ರಿ ಅನ್ನುವ ಹೆಸರು ಇವತ್ತು ಚೂರು ಎಲ್ಲೋ ಆಡಿಯೋ ರಿಲೀಸ್ ಮೂಲಕ ಕೇಳ್ತಾ ಇದೆ ಅಂತ ಕಾರಣ ನನ್ನ ಕತ್ತಲೆ ಕೋಣೆಯ ಫೌಂಡೇಶನ್ ಹಾಕಿರುವಂತಹ ಅಮೀನ್ ಸರ್. ನಾನು ಮುಂಬೈಯಲ್ಲಿ ಒಂದು ಪತ್ರಿಕೆಯ ಎಡಿಟರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕತ್ತಲೆ ಕೋಣೆ ಅನ್ನುವ ಕನಸಿಟ್ಕೊಂಡಾಗ ಆ ಕನಸಿಗೆ ಒಂದು ಹೆಗಲಾಗಿ ನನ್ನ ಈ ಕನಸನ್ನ ನನಸು ಮಾಡಲಿಕ್ಕೆ ಸಹಕಾರ ಮಾಡಿದ ಅಮೀನ್ ಸರ್ಗೆ ನಾನು ಯಾವತ್ತೂ ಚಿರಋಣಿ. ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆ ಶಾಂತ ಎಸ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಖ್ಯಾತ ಗಾಯಕರಾದ ಮೆಹಬೂಬ್ ಸಾಬ್, ಡಾಕ್ಟರ್ ಅಭಿಷೇಕ್ ರಾವ್, ದೀಪಿಕಾ ಶ್ರೀಕಾಂತ್ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಜರುಗಿತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.